ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದ ಮುಖಾಂತರ ನಿಮ್ಗೆ ಒಂದು ವಿಡಿಯೋನ ಮಾಡಿ ರಿಚ್ ಡ್ಯಾಡ್ ಮತ್ತೆ ಪೋರ್ ಡ್ಯಾಡ್ ಅನ್ನೋ ಒಂದು ಬುಕ್ ಏನಿದೆ, ಆ ಒಂದು ಬುಕ್ ಯಾವ ರೀತಿಯ ಒಂದು ಲೈಫ್ ಚೇಂಜರ್ ಆಗಿ ನಿಮ್ಮ ಲೈಫ್ ಅಲ್ಲಿ ಸಹ ವರ್ಕ್ ಆಗುತ್ತೆ ಅಂತ ಒಂದು ಅನಾಲಿಸಿಸ್ ಮಾಡಿ ನನ್ನ ಒಂದು ನಾಲೆಜ್ ನ ಸಹ ಈ ಒಂದು ಬುಕ್ ಏನಿದೆ, ಈ ಒಂದು ಬುಕ್ ನ ಕಾನ್ಸೆಪ್ಟ್ ಒಂದು ಲಿಂಕ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಇದನ್ನ ಸಹ ನೀವು ಒಂದು ಲರ್ನಿಂಗ್ ಆಗಿ ತಗೊಂಡ್ರೆ 100% ನೀವು ಫೈನಾನ್ಷಿಯಲ್ ಫ್ರೀಡಮ್ ನ ಅಚೀವ್ ಮಾಡಬಹುದು ಅನ್ನುವ ಒಂದು ಕಾನ್ಫಿಡೆನ್ಸ್, ಅದ್ರ ಜೊತೆಗೆ ಒಂದು ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಈ ಒಂದು ಪಾರ್ಟ್ 1 ಗೆ ನಾನು ಕೊಟ್ಟಿರುವಂತ ಒಂದು ಟೈಟಲ್ ಬಂದು ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ ಅನ್ನೋ ಒಂದು ಹಾಡ್ ಕೇಳಿರ್ತೀರ ನೀವು. ಈ ಹಾಡ್ ಕೇಳಿದ್ರೆ ಸುಮಾರು ಜನ ಅನ್ಕೊಂತಾರೆ, ಎಸ್ಪೆಷಲಿ ಲವ್ ಬರ್ಡ್ಸ್ ಅಂತ ನಾವೇನ್ ಕರಿತೀವಿ, ಅವ್ರು ಲವ್ ಬರ್ಡ್ಸ್ ಗಳು ಅನ್ಕೊಂತಾರೆ ಓಕೆ ನಮ್ಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಪ್ರೀತಿ ಅಂತ ಇದ್ರೆ ಸಹ ಪ್ರೀತಿನ ನಾವು ನಮ್ಮ ಲೈಫ್ ಮುಖಾಂತರ ನಾವು ಸಕ್ಸಸ್ ಮಾಡ್ಬೋದು, ಹ್ಯಾಪಿ ಆಗಿರ್ಬೋದು ಅಂತ ಅನ್ಕೊಂತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಸುಮಾರು ಒಂದು ಜನ ಈ ರೀತಿಯ ಒಂದು ಬ್ಲೈಂಡ್ ಲವ್ ಅಂತ ಕರೀತಾರಲ್ಲ, ಆ ರೀತಿಯ ಒಂದು ಲವ್ ಅಲ್ಲಿ ಬಿದ್ದು ಅವರ ಒಂದು ಲೈಫ್ ನ ಯಾವ ರೀತಿ ಹಾಳು ಮಾಡ್ಕೊಂಡಿರ್ತಾರ ಒಂದು ಎಕ್ಸ್ಪೀರಿಯನ್ಸಸ್ ನ ಅಲ್ಲಿ ಇಲ್ಲಿ ನೀವು ನೋಡಿರ್ತೀರ. ಸೊ ಯಾರೋ ಗೊತ್ತು, ನಿಮ್ಮ ಲೈಫ್ ಅಲ್ಲಿ ಸಹ ಆ ರೀತಿ ಆಗಿರ್ಬೋದು. ಬಟ್ ರಿಯಾಲಿಟಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ನಮ್ಮ ಲೈಫ್ ಅಲ್ಲಿ ಬರುವಂತ ಒಂದು ಜರ್ನಿ ಆಗಿರ್ಬೋದು, ಆ ಒಂದು ಜರ್ನಿಯಲ್ಲಿ ನಮಗ್ ಬೇಕಾಗಿರೋದು ಹಣ 100% ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಬರೋದಿಲ್ಲ. ಬಟ್ ಹಣದ ಒಂದು ನಾಲೆಜ್, ಹಣನ ಯಾವ ರೀತಿ ಯುಟಿಲೈಸ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ನಮ್ಗೆ 100% ಗೊತ್ತಿರ್ಬೇಕಾಗುತ್ತೆ. ಸೊ ಈ ಒಂದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನೋ ಒಂದು ಆಥರ್ ಅವರ ಒಂದು ಬುಕ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನ ಒಂದು ಇನ್ಕಲ್ಕೇಟ್ ಮಾಡಿ ಅವರ ಒಂದು ಲೈಫ್ ಅಲ್ಲಿ ಆಗಿರುವಂತ ಸುಮಾರು ಒಂದು ಚೇಂಜಸ್ ಗಳನ್ನ ಈ ಬುಕ್ ಮುಖಾಂತರ ನಮ್ಗೆ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೊಂದು ಡೌಟ್ ಬರ್ಬೋದು, ಈ ವ್ಯಕ್ತಿ ಯಾಕಪ್ಪ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಈ ಒಂದು ಟೈಟ್ಲ್ ಇಟ್ಟಿದ್ದಾನೆ ಆ ಬುಕ್ಗೆ ಅಂತ ನೀವು ಕೇಳ್ಬೋದು. ಸೊ ಅವರ ಒಂದು ತಂದೆ ಏನಿದ್ದಾರೆ, ಅವರು ಒಂದು ಪೂರ್ ಡ್ಯಾಡ್ ಅಂತ ಅವ್ರು ಕರೀತಾರೆ ಈ ಒಂದು ಬುಕ್ ಮುಖಾಂತರ. ಅದ್ರ ಜೊತೆಗೆ ಅವರ ಸ್ನೇಹಿತ ಮೈಕ್ ಅಂತ ಒಬ್ಬರು ಪರ್ಸ್ ಇರ್ತಾನೆ. ಸೊ ಕಿಯೋಸಕಿ ಅವರ ಫ್ರೆಂಡ್ ಮೈಕ್ ಯಾರಿರ್ತಾರೆ, ಅವರ ತಂದೆ ಬಂದು ಇವ್ರಿಗೆ ಒಂದು ರಿಚ್ ಡ್ಯಾಡ್ ಅನ್ನೋ ಒಂದು ಟೈಟ್ಲ್ ಇವ್ರು ಅವ್ರಿಗೆ ಪಡ್ಕೊಂತಾರೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಒಂದು ಸಮ್ಮರಿ ಏನಂತ ಹೇಳಿದ್ರೆ, ಪೂರ್ ಡ್ಯಾಡ್ ಬಂದು ರಾಬರ್ಟ್ ಕಿಯೋಸಕಿ ಅಂತ ಯಾರಿದ್ದಾರೆ ಆಥರ್, ಅವರ ತಂದೆ. ಸೊ ಅವ್ರು ಥಿಂಕ್ ಮಾಡೋದು ಪುವರ್ ಮೆಂಟಾಲಿಟಿ ತರನೇ ಥಿಂಕ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಅವರು ಪೋರ್ ಡ್ಯಾಡ್ ಅಂತ ಇಟ್ಟಿದ್ದಾರೆ. ರಿಚ್ ಡ್ಯಾಡ್ ಬಂದು ಅವರ ಸ್ನೇಹಿತನ ತಂದೆ ಯಾರಿದ್ದಾರೆ, ಅವ್ರು ಕೊಡುವಂತ ಒಂದು ಲರ್ನಿಂಗು, ಎಕ್ಸ್ಪೀರಿಯನ್ಸ್, ಈ ಒಂದು ಇನ್ಫಾರ್ಮೇಶನ್ಸ್ ನ ತಗೊಂಡು ಅವರನ್ನ ಒಂದು ಗಾಡ್ ಫಾದರ್ ಅಂತ ನಾವೇನ್ ಕರಿತಾರೆ, ಆ ರೀತಿ ಒಂದು ಗಾಡ್ ಫಾದರ್ ಅಂತ ತಗೊಂಡು ರಿಚ್ ಡ್ಯಾಡ್ ಅಂತ ಅವ್ರಿಗೆ ಟೈಟಲ್ ಕೊಟ್ಟು ಎರಡು ಟೈಟಲ್ ನ ಮರ್ಜ್ ಮಾಡಿ ಈ ಒಂದು ಬುಕ್ ನ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಬುಕ್ ಸುಮಾರು ವರ್ಷಗಳ ಹಿಂದೆ ಅಂತ ರಿಲೀಸ್ ಆಗಿದ್ರು ಸಹ, ಈಗೆಲ್ಲ ಇನ್ನು 100 ವರ್ಷ ಆದ್ರೂ ಸಹ ಆ ಒಂದು ಬುಕ್ ನಂಬರ್ 1 ಅಂತ ಹೇಳೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ. ಬಿಕಾಸ್ ಆ ರೀತಿ ಒಂದು ಇನ್ಫಾರ್ಮೇಶನ್, ಒಂದು ಎನ್ಲೈಟ್ನಿಂಗ್ ಅಥವಾ ಒಂದು ಬೋಧಿ ವೃಕ್ಷದ ಕೆಳಗಡೆ ಏನೋ ಒಂದು ಫ್ಲಾಶ್ ಆಯ್ತು ಅಂತ ಕರೀತಾರ, ಆ ರೀತಿಯ ಒಂದು ಎನ್ಲೈಟನ್ಮೆಂಟ್ ನಿಮ್ ಲೈಫ್ ಅಲ್ಲಿ ಸಹ ಸಿಗುತ್ತೆ 100%. ನಿಮ್ಗೆ ಏನಾದ್ರು ಇಂಗ್ಲಿಷ್ ಬರುತ್ತೆ, ಅರ್ಥ ಆಗುತ್ತೆ ವರ್ಡ್ಸ್ ಗಳಂತಂದ್ರೆ ಈ ಬುಕ್ ನ ನೀವು ಮರಿದಿರ ಓದಿ ಅನ್ನೋ ಒಂದು ಸಜೆಷನ್ ಈ ಒಂದು ವಿಡಿಯೋದ ಮುಖಾಂತರ ಕೊಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಟಾಪಿಕ್ ಜೊತೆ ಈ ಒಂದು ರಿಚ್ ಡ್ಯಾಡ್ ಒಂದು ಬುಕ್ ಏನಿದೆ, ಆ ಒಂದು ಬುಕ್ ನ ಕಂಪ್ಲೀಟ್ ನಿಮ್ಗೆ ಕಾಪಿ ಕಟ್ ಮಾಡಕ್ ಹೋಗೋದಿಲ್ಲ. ಅಲ್ಲೇನಿದೆ ಅದನ್ನ ತಗೊಂಬಂದ್ ಪ್ರೆಸೆಂಟ್ ಮಾಡಿ ಓಕೆ ಇದು ಅಂತ ಹೇಳಕ್ ಬರೋದಿಲ್ಲ. ಅದನ್ನ ಒಂದು ಸಮ್ಮರಿ ಮಾಡಿ, ಆ ಒಂದು ಸಮ್ಮರಿನ ಯಾವ ರೀತಿ ನಿಮ್ಗೊಂದು ಅರ್ಥ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ನಾನು ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನಕ್ಕೆ ಅದು ನನ್ನ ಲೈಫಲ್ಲಿ ಸಹ ಆಗಿರುವಂತ ಒಂದು ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ನಮ್ಮ ಸ್ಕೂಲು, ಈ ನಮ್ಮ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅದನ್ನ ಸ್ಕೂಲಿಂಗ್ ಅಂತ ಕರೀತಾರೆ. ಈ ಒಂದು ಸ್ಕೂಲಿಂಗ್ ಅಲ್ಲಿ ನಮ್ಗೆ ಹೇಳ್ಕೊಟ್ಟಿರೋದು ಟಾಪ್ 5 ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂತ ಹೇಳಿದ್ರೆ ಆ ಟಾಪ್ 5 ಇತ್ತು ಅಂತಂದ್ರೆ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಅಂತ ನಿಮ್ಗೆ ಸುಮಾರು ಸಲ ಹೇಳಿರ್ತಾರೆ. ಅದ್ರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ನಮ್ಮನ್ನ ಪ್ರತಿ ಸ್ಟೇಜ್ ಅಲ್ಲೂ ಫೂಲ್ ಮಾಡ್ತಾ ಬರ್ತಿದ್ದಾರೆ, ಅಥವಾ ಬೇಕೂಫ್ ಅಂತ ಕರೀತಾರೆ, ಆ ಬೇಕೂಫ್ ಮಾಡ್ತಾ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಸ್ಕೂಲಿಂಗ್ ಸಿಸ್ಟಮ್. ನಾನು ಎಜುಕೇಶನ್ ನಾನು ಬ್ಯಾಡ್ ಅಂತ ಹೇಳ್ತಾರೆ ಸ್ನೇಹಿತರೆ, ಬಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರುವಂತ ಒಂದು ಲೂಪ್ ಹೋಲ್ಸ್, ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ಸ್ ಯಾವ ರೀತಿ ಇದೆ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಒಂದು ಫೂಲಿಶ್ನೆಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವಾಗ 7th ಸ್ಟ್ಯಾಂಡರ್ಡ್ ಅಥವಾ 7ನೇ ಕ್ಲಾಸ್ ಹೋದ್ರೆ ಅವಾಗ ನಮಗೆ ಒಂದು ಗೌರ್ಮೆಂಟ್ ಎಕ್ಸಾಮಿನೇಷನ್ ಇತ್ತು. ಸೊ ಆ ರೀತಿ ಇರ್ಬೇಕಾದ್ರೆ, ಸ್ಟೇಟ್ ಎಕ್ಸಾಮಿನೇಷನ್ ಇರ್ಬೇಕಾದ್ರೆ SSLC ಹೆಂಗಿದೆ, SSLC PUC ಆ ರೀತಿ 7th ಸ್ಟ್ಯಾಂಡರ್ಡ್ ಸಹ ಆಯ್ತು. ಸೊ ಅವಾಗ ನಮ್ಗೆ ಸ್ಕೂಲಿಂಗ್ ಅಲ್ಲಿ ನನಗೆ ಇನ್ನೂ ನೆನಪಿದೆ. ಸೊ ನಮ್ಮ ಮಿಸ್ಗಳು, ನಾವು ಮಿಸ್ ಅಂತ ಕರೀತೀವಿ, ಟೀಚರ್ಸ್ ಮಿಸ್ ಅಂತ ಕರೀತೀವಿ. ಸೊ ಮಿಸ್ ಹೇಳೋರು ಅಂತ, 7ನೇ ಕ್ಲಾಸ್ ಓದ್ಬಿಡು ನಿನ್ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ನಾವು ವಾವ್ ಅಂತ ಅನ್ಕೊಂಡ್ರೆ. 2ನೇದು ಬಂದು 10th ಸ್ಟ್ಯಾಂಡರ್ಡ್ ನೀವು ಓದ್ಬಿಡು, ಹೇಳ್ತೀನಿ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ನೀನ್ ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಸೆಕೆಂಡ್ PUC ಬಂದೆ. ಸೆಕೆಂಡ್ PUC ನೀನ್ ಕ್ಲಿಯರ್ ಮಾಡ್ಬಿಡು, ನಿನ್ ಲೈಫ್ ನೋಡು ಯಾವ ರೀತಿ ಸೂಪರ್ ಡೂಪರ್ ಆಗುತ್ತೆ ಅಂತ ಹೇಳಿದ್ರು. ಅದೇ ನಾನು ಆಶ್ಚರ್ಯದಿಂದ ಕಾಯ್ತದೆ, ಹೆಂಗ್ ಸೂಪರ್ ಹಿಟ್ ಆಯ್ತಪ್ಪ, ಹಂಗೆ ಇದೆಲ್ಲ ಲೈಫ್ ಎಲ್ಲಿದೆ ಅಲ್ಲೇ ಇದೆ ಅಂತ ಅನ್ಕೊಂತಿದ್ದೆ. ಅದಾದ್ಮೇಲೆ ಡಿಗ್ರಿಗೆ ಜಾಯ್ನ್ ಆದೆ, BCom. ಸೊ BCom ಜಾಯ್ನ್ ಆದ್ರೆ, BCom ಒಂದ್ ಮುಗಿಸ್ಬಿಡು, ಇದೊಂದು ಡಿಗ್ರಿ ಇಟ್ಕೊಂಡ್ಬಿಟ್ರೆ ನಿನ್ ಲೈಫ್ ಅಲ್ಲಿ ಎಷ್ಟು ಹಣ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ರು.
ನಾನು BCom ಸಹ ಮಾಡಿದೆ. ಅದಾದ್ಮೇಲೆ CMA ಮಾಡ್ಬೇಕು ಅಂತ ಅನ್ಕೊಂಡೆ. ಅದಕ್ಕಿಂತ ಮುಂಚೆ MBA ಮಾಡ್ಬೇಕು ಅಂತ ಅನ್ಕೊಂಡೆ. MBA ಸಹ ಮುಗಿಸ್ದೆ. ಅದಾದ್ಮೇಲೆ CMA ಮಾಡಿದೆ, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಅದಾದ್ಮೇಲೆ MCom ಸಹ ಮಾಡ್ತಿದ್ದೆ. ಅದಾದ್ಮೇಲೆ ಸುಮಾರು ಒಂದು ಲರ್ನಿಂಗ್ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಜುಕೇಶನ್ ಮಾಡ್ಬಿಟ್ರೆ ನನ್ನ ಲೈಫ್ ಚೇಂಜ್ ಅಂತ ಅನ್ಕೊಂತಾ ಇದ್ದೆ. ಬಟ್ ಪ್ರತಿ ಸ್ಟೇಜ್ ಅಲ್ಲೂ ಈ ರೀತಿ ಒಂದು ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ನನ್ನ ಫೂಲ್ ಮಾಡ್ತಾ ಬರ್ತು ಅನ್ನೋದು ಬಿಟ್ರೆ, ಫೈನಾನ್ಸ್ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು, ನಮ್ಮ ಲೈಫ್ ಯಾವ ರೀತಿ ಒಂದು ಲೀಡ್ ಮಾಡ್ಬೇಕು ಅನ್ನೋದು ಯಾವುದೇ ಒಂದು ಇನ್ಫಾರ್ಮೇಶನ್ಸ್ ನನಗೆ ಈಗಲೂ ಸಹ ಬೇಜಾರಾಗಂತ ಇನ್ಫಾರ್ಮೇಶನ್ ಅಂದ್ರೆ ಈ ರೀತಿಯ ಒಂದು ಸಿಸ್ಟಮ್ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ಸ್. ಅದ್ರ ಜೊತೆಗೆ ಒಂದು ಬೇಜಾರಿನ ಸಂಗತಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ಚೆನ್ನಾಗಿ ಓದ್ಬಿಡು, ಒಳ್ಳೆ ಕೆಲಸ ಸಿಗುತ್ತೆ, ಲೈಫ್ ಸೆಟ್ಲು. ಜಾಸ್ತಿ ಎಲಾಬ್ರೇಟ್ ಮಾಡಕ್ ಬರೋದಿಲ್ಲ, ಬಿಕಾಸ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೂಪರ್ ಆಗಿರೋಂಥ CV ಪ್ರಿಪೇರ್ ಮಾಡೋ, ಇಂಟರ್ವ್ಯೂಗೆ ನೀನ್ ಸಕ್ಸಸ್ಫುಲ್ ಆಗಿ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿದ್ರೆ ಆ ಒಂದು ಕಂಪನಿ ನಿಮ್ಗೆ ಲೈಫ್ ಕೊಡುತ್ತೆ ಅಂತ ಹೇಳಿದ್ರು. ಈಗಲೂ ಸಹ ಸುಮಾರು ನೀವು ಈ ವೆಬ್ಸೈಟ್ ಗಳು ನೋಡಿದ್ರೆ, ಈ ಜಾಬ್ ಪೋರ್ಟಲ್ ಏನಿದೆ ಅಲ್ಲಿ ಡೆಡಿಕೇಟೆಡ್ ಆಗಿ CV ಒಂದು ಪ್ರಿಪರೇಷನ್ ಮಾಡುವಂತ ಡಿಪಾರ್ಟ್ಮೆಂಟ್ ಗಳಿದೆ. ಒಂದು CV ಮಾಡಕ್ಕೆ 5,000 10,000 ತಗೊಂತಾರೆ. ಬಟ್ ನಾವು ಆಗಿನ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲದ್ರೆ ಯಾವ್ದಾದ್ರು ಒಂದು ಫಾರ್ಮೆಟ್ ಬೇಕು, ಆ CVಗಳನ್ನ ಮಾಡಿ ನಾವು ಕಾರ್ಪೊರೇಟ್ ಜಾಬ್ಗೆ ಜಾಯ್ನ್ ಆದ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಓದ್ಬಿಡು, ಒಳ್ಳೆ ಸ್ಯಾಲ್ರಿ ನೀನ್ ನೋಡ್ಬಿಡು ಅಂತ ಹೇಳೋರು. ಅದ್ರ ಜೊತೆಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಲ್ಲಪ್ಪ ಅಂತ ಹೇಳೋರು. ಏನಕ್ಕಂದ್ರೆ ನಮ್ಗೊಂದು ಡೌಟ್, ಇವ್ರೇನ್ ದುಡ್ಡಿಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಫೀಸ್ ಏನಾದ್ರು ಪೇ ಮಾಡಿದ್ರೆ ನಮ್ನ ಹೊರಗಡೆ. ಅವಾಗ ನಾನು ಸ್ಕೂಲಿಂಗ್ ಅಲ್ಲಿ ಸ್ವಲ್ಪ ನಮ್ಗೆ ಫೈನಾನ್ಸ್ ಸ್ವಲ್ಪ ಕಷ್ಟ ಇರೋದ್ರಿಂದ ₹450 ಫೀಸ್ ಇತ್ತು. ನಾವೇನಾದ್ರು ಆ ಒಂದು ಇಯರ್ಲಿ ಫೀಸ್ ಆಕ್ಚುಲಿ. ಸೊ ಆ ಒಂದು ಇಯರ್ ನಮ್ಗೇನ್ ಎನ್ರೋಲ್ಮೆಂಟ್ ಆಗ್ತಿರಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಗಳಿಗೆ, ಆ ಟೈಮಲ್ಲಿ ನಾವೇನಾದ್ರು ಫೀಸ್ ಕಟ್ಟಿರ್ಲಿಲ್ಲ ಅಂದ್ರೆ, ನನಗೆ ಸುಮಾರು ಈಗಲೂ ನೆನಪಿದೆ, ನಮ್ನ ಬಿಸ್ಲಲ್ಲಿ ನಿಲ್ಸೋರು ಪ್ರೈವೇಟ್ ಸ್ಕೂಲಲ್ಲಿ. ಸೊ ಫೀಸ್ ಕಟ್ಟಿಲ್ಲ ಅಂತ ₹450. ಸೊ ಆಗಿನ ಸಿಸ್ಟಮ್ ಅಲ್ಲಿ ನಾನು ಅನ್ಕೊಂತಿದ್ದೆ, ಸೊ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ನಮ್ನ ಫೀಸ್ ಕಟ್ಟಿಲ್ಲ ಹೊರಗಡೆ ನಿಲ್ಲಿಸ್ತಾರೆ, ಏನಪ್ಪಾ ಇದಂತ ಕನ್ಫ್ಯೂಷನ್ ಆಗೋದು. ಅಷ್ಟು ಮೆಚುರಿಟಿ ಬರ್ತಿರ್ಲಿಲ್ಲ. ಬಟ್ ಅದಾದ್ರೆ ಅದೇ ಒಂದು ಟಾಪಿಕ್ ನ ಹೈಸ್ಕೂಲು ಅದ್ರ ಜೊತೆಗೆ ಒಂದು ಡಿಗ್ರಿ ಈ ಒಂದು ಲೆವೆಲ್ಗೆ ತಗೊಂಡೋಗಿ, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನೀನ್ ಓದ್ಬೇಕು ಅಂತ ಹೇಳೋರು. ಬಟ್ ಆ ದುಡ್ಡನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಆ ದುಡ್ಡು ಇಲ್ದಿರ ಲೈಫ್ ನಡೆಯಲ್ಲ ಅನ್ನೋದು ಯಾವುದೇ ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ ಅನ್ನೋದು ಮತ್ತೊಂದು ಬೇಜಾರಿನ ಸಂಗತಿ. ನೀವು ಕೇಳ್ಬೋದು, ಸತೀಶ್ ಅವರೇ ನೀವು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹಿಸ್ಟ್ರಿ ಹೇಳ್ತಾ ಇದ್ರಲ್ಲ, ಏನು ಮತ್ತೆ ನಂಗೆ ಅಂದ್ರೆ ಏನಂತಾರೆ ಒಂದು ಸ್ಕೂಲಿಂಗ್ ನೆನಪಾಯ್ತು ಅಂತ ಕೇಳ್ಬೋದು. ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ಮಾತ್ರ ನಾವು ಮುಂದುವರಿಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ಹಿಸ್ಟ್ರಿ ವಿಲ್ ನಾಟ್ ಇಸ್ ಬ್ಯಾಡ್, ಇಟ್ ವಿಲ್ ಟೀಚ್ ಯು ಸಮ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಜೊತೆಗೆ ನಮ್ಮ ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಲೈಫ್ ನ ಲೀಡ್ ಮಾಡೋದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಎಸ್ಪೆಷಲಿ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋ ಒಂದು ಲೈಫ್ ಅಲ್ಲಿ. ಅದ್ರ ಜೊತೆಗೆ ಪ್ರೀತಿ ಪ್ರೇಮ ಎಲ್ಲ ಬರ್ತಾ ಹೋಗುತ್ತೆ. ಸೊ ನಾನು ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ನಿಮ್ಗೆ ಹೇಳಿಲ್ಲ ಪ್ರೀತಿ ಪ್ರೇಮ ಪ್ರಣಯ ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಇದೆ. ಬಟ್ ಅದ್ರ ಜೊತೆಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಲೈಫ್ ಖಂಡಿತವಾಗಿ ಲೀಡ್ ಆಗೋದಿಲ್ಲ. ನೀವು ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ನೀವೊಂದು ಫಂಕ್ಷನ್ಗೆ ಹೋಗ್ತೀರಾ, ನೀವೇನು ಒಡವೆ ಹಾಕೊಂಡಿರಲ್ಲ ಅಂತ ಅನ್ಕೊಂತೀರಾ ಅಂತ ಅನ್ಕೊಳ್ಳಿ, ಇನ್ನೊಬ್ರು ಒಡವೆ ಹಾಕೊಂಡ್ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮನ್ನ ಅವ್ರನ್ನ ಟ್ರೀಟ್ ಮಾಡುವಂತ ಡಿಫ್ರೆನ್ಸ್ ನೀವೇ ಕಂಡಿಟ್ಕೊಳ್ಳಿ. ಸೊ ಆ ಡಿಫ್ರೆನ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಈ ಒಂದು ಹಿಸ್ಟ್ರಿ ನಾನು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರಂತ ಹಿಸ್ಟ್ರಿ. ಓಕೆ, ಈ ಒಂದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ನ ಒಂದು ಪೂರ್ ಮೆಂಟಾಲಿಟಿ ಜೊತೆಗೆ ಮಿಡಲ್ ಕ್ಲಾಸ್ ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ನಮ್ಮ ಈ ರಾಬರ್ಟ್ ಕಿಯೋಸಕಿ ಅವರು. ಸೊ ಅವ್ರಿಗೆ ಒಂದು ಗ್ರೇಟ್ ಸಲ್ಯೂಟ್ ಅಂತ ಹೊಡಿಬೇಕು ಸ್ನೇಹಿತರೆ, ಯಾಕಂದ್ರೆ ಆ ರೀತಿ ಒಂದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಆಲ್ಮೋಸ್ಟ್ ಒಂದು 80-90% ಬುಕ್ ಓದ್ಬಿಟ್ಟು ಅದಾದ್ಮೇಲೆ ನಂಗೆ ಕಂಪ್ಲೀಟ್ ಗೊತ್ತಾಯ್ತು ಯಾವ ರೀತಿ ಒಂದು ಥೀಮ್ ಅವ್ರು ಇಟ್ಕೊಂಡು ಬರ್ತಿದ್ದಾರೆ ಅಂತ ಒಂದು ಅಂಡರ್ಸ್ಟ್ಯಾಂಡ್ ಬಂದ್ಮೇಲೆ. ಸೊ ಇದನ್ನ ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ಬೇಕು ಅಂತ ಈ ವಿಡಿಯೋನ ಮಾಡಿದೀನಿ. ಈ ಒಂದು ಬುಕ್ ಮುಖಾಂತರ ಅವ್ರು ಹೇಳ್ತಾರೆ ಪೂರ್ ಮತ್ತೆ ಮಿಡಲ್ ಕ್ಲಾಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಅವ್ರು ಈ ಬುಕ್ ಮುಖಾಂತರ ಹೇಳ್ತಾರೆ. ಸೊ ನಾವು ಸುಮಾರು ಸಲ ಅನ್ಕೊಂತೀರಿ, ಈ ಸುಮಾರು ಫಿಲಮ್ಗಳೆಲ್ಲ ಹೇಳ್ತಾರೆ, ಸೊ ನೀವು ಬಡವನಾಗಿ ಇರು ಅಂತ ಹೇಳ್ತಾರೆ, ಸೊ ಹಣವಂತನಾಗಿ ಬೆಳಿಬೇಕು ಅಂತ ಹೇಳ್ತಾರೆ. ಬಟ್ ಅದು ಹೇಳುವಂತ ಡೈಲಾಗ್ ಒಂದು ಫಿಲ್ಮಿ ಡೈಲಾಗ್ ಆಗಿರ್ಬೋದು. ಬಟ್ ಮೆಂಟಾಲಿಟಿ ರಿಚ್ ಹೆಂಗ್ ಥಿಂಕ್ ಮಾಡಿದ್ರೆ ಪೂರ್ ಹೆಂಗ್ ಥಿಂಕ್ ಮಾಡಿದ್ರೆ ಯಾವುದೇ ಒಂದು ಬುಕ್ ಆಗಿರ್ಬೋದು, ಅಥವಾ ಎಸ್ಪೆಷಲಿ ಈ ಬುಕ್ ಬಿಟ್ಟು ಹೇಳ್ತಾರದು. ಸೊ ಫಿಲಮ್ಗಳಲ್ಲಿ ಹೇಳಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾವು ಥಿಂಕ್ ಮಾಡೋದು ಹೆಂಗಂತ ಹೇಳಿದ್ರೆ, ಈ ಕುದುರೆಗೆ ಒಂದು ಕಣ್ಣ ಒಂದು ಲಾಕ್ ಮಾಡಿರ್ತಾರಲ್ಲ, ಅಲ್ಲಿ ನೋಡ್ಬಾರ್ದು, ಆ ರೀತಿ ಒಂದು ಲಾಕ್ ಮಾಡಿರ್ತಾರೆ. ಔಟ್ ಆಫ್ ದಿ ಮೈಂಡ್ ಅಂತಾರಲ್ಲ, ಯಾವುದೇ ಒಂದು ಸಿಚುವೇಶನ್ ಥಿಂಕ್ ಮಾಡಕ್ಕೆ ನಮ್ಮ ಸ್ಕೂಲಿಂಗ್ ಎಜುಕೇಶನ್ ಸಿಸ್ಟಮ್ ಬಿಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಾವು ಹಂಗೆ ಕಂಟಿನ್ಯೂಷನ್ ಮಾಡಿ, ಓಕೆ ನಾ ಬಡವ ಆದ್ರೆ ಬಡವ ಅಂತಾನೆ ಥಿಂಕ್ ಮಾಡ್ತೀರಿ. ಈಗಲೂ ನನ್ಗೆ ನೆನಪಿದೆ, ಒಬ್ಬ ನಮ್ಮ ಒಂದು ಟೀಮ್ ಮೆಂಬರ್ ಇದಾರೆ, ಅವರು ಕೆಲವೊಂದು ಟೈಮ್ ಫೋನ್ ಮಾಡಿ ಹೇಳ್ತಾರೆ, ಸರ್ ನಮ್ಮ ತಂದೆ ತಾಯಿ ಏನು ಮಾಡಿಲ್ಲ ಸರ್, ನಾನು ಈಗಲೂ ಕಷ್ಟ ಪಡ್ತಾನೆ ಸರ್, ಕಷ್ಟಪಟ್ಟು ಎಲ್ಲಿ ಸರ್ ಕಷ್ಟ ಪಡ್ಬೇಕು ಅಂತ ಸುಮಾರು ಸಲ ಹೇಳ್ತಿದ್ದೆ. ಅವ್ನು ನನ್ ಹೇಳಿದ್, ನೋಡಪ್ಪ ನಿಮ್ ತಂದೆ ತಾಯಿ ಥಿಂಕ್ ಮಾಡಿಲ್ಲ, ಓಕೆ ಬಿಟ್ಬಿಡು, ಅರ್ನ್ ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಓಕೆ. ಇದೇ ರೀತಿ ನೀನ್ ಮಾಡಿದ್ರೆ ಮುಂದೆ ನಿನ್ ಹುಟ್ಟಂತ ಮಕ್ಕಳು ಇದೇ ರೀತಿ ಮಾತಾಡ್ಕೊಂತಾರೆ ಅವ್ರ ಫ್ರೆಂಡ್ಸ್ ಜೊತೆ. ಅದನ್ನ ಮಾಡಕ್ ಹೋಗ್ಬಿಡ, ನಿನ್ನ ಕೈಲಾಗಿರುವಂತ ಪ್ರಯತ್ನ ಮಾಡುವಂತ ನಾನು ಅವ್ನಿಗೆ ಒಂದು ಸಜೆಷನ್ ಕೊಟ್ಟೆ. ಸೊ ಈ ಒಂದು ಟಾಪ್ ಫ್ಯೂ ಪಾಯಿಂಟ್ಸ್ ಏನ್ ಕೊಟ್ಟಿದ್ದೀನಿ ಅದನ್ನ ಸಮ್ಮರಿಯಾಗಿ ಈ ನಮ್ಮ ರಾಬರ್ಟ್ ಕಿಯೋಸಕಿ ಅವರ ಬುಕ್ ಮುಖಾಂತರ ಸಹ ಬರೀತಾರೆ. ಸೊ ಪೂರ್ ಮತ್ತೆ ಮಿಡಲ್ ಕ್ಲಾಸ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ರ್ಯಾಟ್ ರೇಸ್ ಅಂತ ಕರೀತಾರೆ. ಹೆಂಗಂದ್ರೆ 9 to 5 ಜಾಬ್. ಸೊ ಬೆಳಿಗ್ಗೆ ಎದ್ದೋಳು, ಫ್ರೆಶ್ ಆಗು, ಗಾಡಿ ಸ್ಟಾರ್ಟ್ ಮಾಡು, ಪೆಟ್ರೋಲ್ ಹಾಕ್ಸು, ಆಫೀಸ್ಗೆ ಹೋಗು, ಕೆಲಸ ಮುಗಿಸು, ಅವ್ರು ಹೇಳುವಂತ ಮಾತುಗಳನ್ನ ಕೇಳು, ಬೈಸ್ಕೋ, ಅದೆಲ್ಲ ಮಾಡು, ಮನೆಗ್ ಬಾ, ತಿಂದು ಮಲಗು, ಮುಗೀತು ಜೀವನ. ಇಷ್ಟೇ ಅವ್ರಿಗೆ ಇದು ಬಿಟ್ಟು ಬೇರೆ ಅನ್ಕೊಳಕ್ಕೆ ಬರೋದಿಲ್ಲ. ಇದನ್ನ ಅವರು ಡೀಟೇಲ್ ಆಗಿ ಈ ಬುಕ್ ಮುಖಾಂತರ ಹೇಳ್ತಾರೆ. ಅದ್ರ ಜೊತೆಗೆ
ಸಂಬಳ ಬಂದಿದ ತಕ್ಷಣ ಹಣನ ಸೇವ್ ಮಾಡು ಅಂತಾರೆ. ಓಕೆ, FD ಅಲ್ಲಿ ಇಟ್ಟಿರೋ, ಓಕೆ ಒಂದು ಏನಂತಾರೆ ಸಾಸಿವೆ ಡಬ್ಬಲ್ಲಿ ಇಟ್ಟಿರೋ, ಅಲ್ಲಿ ಇಟ್ಟಿರೋ ಇಲ್ಲಿ ಇಟ್ಟಿರೋ ಸೇವಿಂಗ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಮನೆ ಮಾಡ್ಬಿಡ್ಬೇಕಪ್ಪ, ಮನೆ ಮಾಡ್ಬೇಕು, ಒಂದು ಒಂದು ಅದ್ರ ಜೊತೆಗೆ ಒಂದು ಏನಂತಾರೆ ಒಂದು ಲ್ಯಾಂಡ್ ತಗೊಬೇಕು ಅಂತ ಸುಮಾರು ಜನ ಅನ್ಕೋದು. ಈಗಲೂ ಸಹ ನೀವು ಸುಮಾರು ಟಿವಿ ನ್ಯೂಸ್ ಚಾನೆಲ್ಗಳು ನೋಡ್ಬೋದು. ಅಲ್ಲಿದೆ ಎಸ್ಪೆಷಲಿ ನಾನು ಬ್ಯಾಂಗ್ಳೂರ್ ಇರೋದ್ರಿಂದ ಆ ಒಂದು ಸೆಂಟಿಮೆಂಟ್ ನಿಮಗೆ ಈಸಿಗೆ ಅರ್ಥ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಈ ಟಿವಿಗಳಲ್ಲಿ ಬರ್ತೋಕೆ ತುಮಕೂರು ರೋಡಲ್ಲಿ ಒಂದು ಸೈಟ್ ಇದೆ 5 ಲಕ್ಷಕ್ಕೆ, ಮತ್ತೊಂದು ಕನಕಪುರ ರೋಡಲ್ಲಿ ಇದೆ ನಿಮ್ಗೆ 10 ಲಕ್ಷಕ್ಕೆ, ಈ ರೀತಿ ಸೈಟ್ಗಳನ್ನ ಬೈ ಮಾಡ್ಬಿಡಿ. ಸೊ DRDA ಏನೇನೋ ಅಪ್ರೂವಲ್ ಇದೆ, ಅದೆಲ್ಲ ಅಪ್ರೂವಲ್ ಇದೆ ಅಂತ ಹೇಳ್ತಾರೆ. ಬಟ್ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮ್ಗೆ ಒಂದು ಲಯಬಿಲಿಟಿ ತರ ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ಅದನ್ನ ಯಾವ ರೀತಿ ಥಿಂಕ್ ಮಾಡ್ತಾರೆ, ನಂಗೆ ಒಂದು ಮನೆ ಇತ್ತು ಅಂದ್ರೆ ಅದೊಂದು ಆಸ್ತಿ ಅಂತ ಅನ್ಕೊಂತಾರೆ. ಬಟ್ ಮುಂದಿನ ಒಂದು ಪಾಠನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ಮನೆ ಮಾಡಿದ್ರೆ ಯಾವ ರೀತಿ ಒಂದು ಆಸ್ತಿನ, ಲಯಬಿಲಿಟಿನ ಅಥವಾ ಒಂದು ಸಾಲ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ಅದ್ರ ಜೊತೆಗೆ ಈ ಪೋರ್ ಮತ್ತೆ ಮಿಡಲ್ ಕ್ಲಾಸ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ ಆನ್ ಟೈಮ್ ಕ್ರೆಡಿಟ್ ಕಾರ್ಡ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಫೋನ್ ಬಿಲ್ಲು ಕರೆಕ್ಟ್ ಆಗಿ ಪೇ ಮಾಡ್ಬೇಕಂತ ಅನ್ಕೊಂತಾರೆ. ಬಟ್ ಅವ್ರು ಎಷ್ಟು ಲೇಟ್ ಆಗುತ್ತೆ ಅಷ್ಟು ಪೇ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ ಅಂತ ಯಾವುದೇ ರೀತಿ ಥಿಂಕ್ ಮಾಡೋದಿಲ್ಲ. ಈಗಲೂ ಸಹ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಸಂಬಳ ಬಂದಿದ ತಕ್ಷಣ ಇಮಿಡಿಯೇಟ್ ನಾನು ಯಾವುದೇ ಕ್ರೆಡಿಟ್ ಕಾರ್ಡ್ ಬಿಲ್ಲು, ಡೆಬಿಟ್ ನನ್ನ ಬೇರೆ ಯಾವ್ದೋ ಪೇಮೆಂಟ್ಗಳು, ಎಲೆಕ್ಟ್ರಿಸಿಟಿ ಬಿಲ್ ಯಾವುದೇ ಇಮಿಡಿಯೇಟ್ ಪೇ ಮಾಡಿಲ್ಲ. ಲಾಸ್ಟ್ 2 ದಿವಸದ ಮುಂಚೆ ನಾನು ಪೇ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಯಾವ ಒಂದು ಲಾಸ್ಟ್ ಎಕ್ಸಾಂಪಲ್ 1ನೇ ತಾರೀಕು ನಮ್ಗೆ ಸಂಬಳ ಬಂತು ಅಂತ ಹೇಳಿದ್ರೆ 10ನೇ ತಾರೀಕು ಏನೋ ಡ್ಯೂ ಇತ್ತು ಅಂತ ಹೇಳಿದ್ರೆ ಆ ಒಂದು ಹಣನ ನಾನು ಏನ್ ಮಾಡ್ತೀನಿ 8 ಅಥವಾ 7ರಿಂದ 8 ದಿವಸಕ್ಕೆ ಒಂದು ಡೆಪಾಸಿಟ್ ಸಹ ಮಾಡಿ ಆ ಒಂದು ಬರುವಂತ ₹1 ಇಂಟ್ರೆಸ್ಟ್ ಬರಲಿ, ಯಾವ್ದು ಫ್ರೀ ಕೊಡ್ತಿರಲ್ಲ. ಸೊ ₹1 ಇಂಟ್ರೆಸ್ಟ್ ಬಂದ್ರೆ ಸಹ ಅದನ್ನ ನಾನು ಒಂದು ಮಲ್ಟಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದನ್ನ ಸಹ ನಾನು ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿದ್ರೆ ಅವರು ಸಹ ಯುಟಿಲೈಸ್ ಮಾಡ್ಕೊಂತಿದ್ದಾರೆ. ಸೊ ಈ ರೀತಿ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರತಿ ತಿಂಗಳು ಮಂತ್ ಎಂಡ್ ಬಂತು ಅಂದ್ರೆ ಅಥವಾ ಮಂತ್ ಬಿಗಿನಿಂಗ್ ಬಂದ್ರೆ ಡಿಪೆಂಡ್ ಆಗುತ್ತೆ ಯಾರ್ಯಾರಿಗೆ ಯಾವ ಟೈಮಲ್ಲಿ ಸ್ಯಾಲರಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ಅವರು ಸ್ಯಾಲರಿಗೋಸ್ಕರ ಕಾಯ್ತಾ ಇರ್ತಾರೆ. ಓಕೆ, ಏನಪ್ಪಾ ಸ್ಯಾಲರಿ ಬರುತ್ತಾ ಬರಲ್ವಾ, ಲಾಸ್ಟ್ ಮಂತ್ ನೋಡ್ರೆ 2 ದಿವಸ ಲೇಟ್ ಮಾಡ್ಬಿಟ್ರು ನಮ್ಮ ಬಾಸ್, ಈ ಮಂತ್ ಯಾವಾಗ ಕೊಡ್ತಾನೆ ಏನೋ. ಓಕೆ, ನಮ್ ಕಂಪನಿಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಈ ಮಂತ್ ನಮ್ ಸ್ಯಾಲರಿ ಸೋಮವಾರ ಬರುತ್ತೋ ಅಥವಾ ಶುಕ್ರವಾರ ಬರುತ್ತೋ ಅಂತ ಥಿಂಕ್ ಮಾಡ್ತಾ ಬರ್ತೀವಿ. ಅದನ್ನ ನಾವು ಪೂರ್ ಮತ್ತೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಕರಿತೀವಿ. ಅದ್ರ ಜೊತೆಗೆ ಎಸ್ಪೆಷಲಿ ನನಗೂ ಸಹ ಇದ್ದಂತಹ, ಈಗಲೂ ಸಹ ಕೆಲವೊಂದು ಟೈಮ್ ಇರುವಂತಹ ಒಂದು ಪ್ರಾಬ್ಲಮ್ ಅಂದ್ರೆ ಭಯ, ಅತಿ ಆಸೆ, ಅದ್ರ ಜೊತೆಗೆ ಜೆಲಸಿ. ಎಸ್, ದಿಸ್ ಇಸ್ 100% ಟ್ರೂ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಸುಮಾರು ಈ ಪೋರ್ ಮತ್ತೆ ಮಿಡಲ್ ಕ್ಲಾಸ್ ಏನಂತ ಹೇಳಿದ್ರೆ ಏನಾದ್ರೂ ಒಂದು ಹೊಸ ಕೆಲಸ ಮಾಡಕ್ಕೆ ಭಯ ಬೀಳ್ತಾರೆ. ಈ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಹೋಗು ಅಂತ ಹೇಳಿದ್ರೆ ಭಯ ಬೀಳ್ತಾರೆ. ಜೊತೆಗೆ ತುಂಬಾ ಅತಿ ಆಸೆ. ಸೊ ₹100 ಬಂತು ಅಂದ್ರೆ ಓಕೆ, ₹120 ಬರ್ಬೇಕು ನನ್ಗೆ. ₹100 ಅವರ ಒಂದು ಸ್ಯಾಲರಿ ₹100 ಇರುತ್ತೆ, ಬಟ್ ಜಾಸ್ತಿ ಬರ್ಬೇಕು ಅತಿ ಆಸೆ ಪಡ್ತಾರೆ. ಯಾಕಂದ್ರೆ ಅದು ಆಗದಿರುವಂತ ಮಾತು. ಸೊ ಅದೇ ನೀವು ಬಿಸ್ನೆಸ್ ಅಲ್ಲಿ ಮಾಡಿದ್ರೆ ನೀವು ಅತಿ ಆಸೆ ಪಡ್ಬೋದು, ಆಸೆಗಿಂತ ಅತಿ ಆಸೆ ಪಡ್ಬೋದು ಅಂತ ಹೇಳ್ಬೋದು. ಬಿಕಾಸ್ ಇಟ್ಸ್ ಎ ಬಿಸ್ನೆಸ್ ನೀವು 100% ನೀವು 200, 300, 400 ಟೈಮ್ಸ್ ಹಣ ಮಾಡುವಂತ ಪ್ರಾಬಬಿಲಿಟಿ, ಅದ್ರ ಜೊತೆಗೆ ಚಾನ್ಸಸ್ ಇರುತ್ತೆ. ಬಟ್ ಸ್ಯಾಲರಿ ಆ ರೀತಿ ಆಗೋದಿಲ್ಲ. ಅದ್ರ ಜೊತೆಗೆ ಜಲಸಿ. ಎಸ್, ದಿಸ್ ಇಸ್ ವೆರಿ ವೆರಿ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಕರಿತೀನಿ. ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಪೋರ್ ಮತ್ತೆ ಮಿಡಲ್ ಕ್ಲಾಸ್ ತುಂಬಾ ಒಂದು ಹೊಟ್ಟೆ ಕಿಚ್ಚಿನ ಒಂದು ಮೆಂಟಾಲಿಟಿ ಅಂತ ಹೇಳ್ಬೋದು. ಎಲ್ಲರಿಗೂ ಇರುವಂತ ಒಂದು ರಿಯಾಲಿಟಿ ಸ್ನೇಹಿತರೆ. ಯಾರು ಬೇಜಾರ್ ಮಾಡ್ಕೊಂಡು ದಟ್ಸ್ ರಿಯಾಲಿಟಿ. ಒಬ್ಬನಾದ್ರು ಬೆಳೀತಾ ಇದ್ದ ಅಂತ ಹೇಳಿದ್ರೆ ಅವನ ಕಾಲು ಎಳೆಯಕ್ಕೆ, ಜೊತೆಗೆ ಅವನ ಪಟ್ಟಿರುವಂತ ಎಫರ್ಟ್ ನ ಬಿಟ್ಟು ಅವನ ಹಣ ಮಾಡ್ತಿದ್ರೆ ನಾವು ಅವ್ರ ಬಗ್ಗೆ ಒಂದು ಏನಂತಾರೆ ಒಂದು ಜಲಸಿ ಪಡ್ಕೊಂತೀರಿ. ಸೊ ಅಸೂಯೆ ಪಡ್ಕೊಂತೀರಿ. ಓಕೆ, ಏನಪ್ಪ ಮಾಡ್ತಾವನೆ ಬಟ್ ನಾವು ಮಾಡಕ್ಕೆ ಯಾವತ್ತು ಪ್ರಯತ್ನ ಪಡೋದು, ಅದೊಂದು ಇಟ್ಸ್ ವೆರಿ ವೆರಿ ಬ್ಯಾಡ್ ಸೈನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ರಿಸ್ಕ್ ಏನಾದ್ರು ತಗೊಂಡ್ರೆ ಓಕೆ, ಅದು ಒಂಥರ ಸ್ಯೂಸೈಡ್ ಅಂತ ಅನ್ಕೊಂತಾರೆ. ಎಸ್, ನನ್ಗೆ ಈಗಲೂ ಸಹ ನೆನಪಿರುವಂತ ಒಂದು ಇನ್ಫಾರ್ಮೇಶನ್ಸ್ ಏನಂತ ಹೇಳಿದ್ರೆ ಸುಮಾರು ಸಲ ನಾವು ಏನಾದ್ರು ಹೊಸದಾಗಿ ಹೋಗ್ಬೇಕಂದ್ರೆ ಅದ್ರಲ್ಲಿ ಒಂದಷ್ಟು ಜನ ಬರ್ತಾರೆ. ಏನಪ್ಪಾ ರಿಸ್ಕ್ ತಗೊಂಡಿದ್ಯಾ, ಹುಷಾರಪ್ಪ, ಲೈಫ್ ನ ಹಾಳು ಮಾಡ್ಕೊಂಡ್ಬಿಡ್ತೀಯ, ಹೆಂಗಿದೆ. ಬಟ್ ಯಾರೋ ಒಬ್ರು ಬೂಸ್ಟ್ ಮಾಡಕ್ ಬರೋದಿಲ್ಲ ಅಲ್ವಾ. ಸೊ ಆ ರೀತಿ ಏನಾದ್ರು ಆಗಿತ್ತು ಅಂದ್ರೆ ಇದೆಲ್ಲ ಕಂಪ್ಲೀಟ್ ನಮ್ಮ ಪೋರ್ ಮತ್ತೆ ಮಿಡಲ್ ಕ್ಲಾಸ್ ನ ಮೆಂಟಾಲಿಟಿ ಸ್ನೇಹಿತರೆ. ಈ ಒಂದು ಫೀಲ್ಡ್ ಗಳಲ್ಲಿ ಅಥವಾ ಈ ಒಂದು ಪಾಯಿಂಟ್ಸ್ ಗಳು ಏನ್ ನಮ್ಮ ರಾಬರ್ಟ್ ಕಿಯೋಸಕಿ ಅವ್ರು ಬರೆದಿದ್ದಾರೆ ಅವರ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಒಂದು ಟೆಕ್ಸ್ಟ್ ಬುಕ್ ಮುಖಾಂತರ, ಈ ಒಂದು ಪಾಯಿಂಟ್ ಗಳನ್ನ ತುಂಬಾ ಕಾನ್ಸಂಟ್ರೇಷನ್ ಮಾಡಿದ್ರೆ ಮಾತ್ರ ನೀವು ರಿಚ್ ಯಾವ ರೀತಿ ಅಥವಾ ಈ ಹಣವಂತರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ನಿಮ್ಗೆ ಬರುತ್ತೆ. ಆ ರೀತಿ ಒಂದು ಮೆಂಟಾಲಿಟಿ ಬಂದ್ರೆ ನೀವು ಸಹ ಹಣ ಮಾಡುವಂತ ಒಂದು ಜರ್ನಿನ ಇಮಿಡಿಯೇಟ್ ಶುರು ಮಾಡಬಹುದು. ಸೊ ಈ ಒಂದು ಬುಕ್ ಮುಖಾಂತರ ನಮ್ಮ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಮುಖಾಂತರ ಯಾವ ರೀತಿ ಒಂದು ರಿಚ್ ಥಿಂಕ್ ಮಾಡ್ತಾರೆ, ಅದ್ರ ಜೊತೆಗೆ ಯಾವ್ಯಾವ ಪ್ಲಾನಿಂಗ್ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಒಂದು ಫಿಲಾಸಫಿಕಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ 100% ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಸಹ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಮುಖಾಂತರ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.